ಬಾಣವನ್ನು ಚಾಚುತ್ತೇನೆ. ಅಂಬರವೇ ಕುಸಿಯಿತು, ಭೂಮಿಯೇ ಬಡಿದಿಭಾಗವಾಯಿತು ಎಂಬಂತ ಕಣ್ಣ ಕರ್ಕಶವಾಗುವಂತ ಧ್ವನಿ ಇದು ನಿಮ್ಮ ಅಟ್ಟಹಾಸ ಎನ್ನುವುದು ಅರ್ಥವಾಯಿತು. ಇದೇ ರೀತಿ ಅಟ್ಟಹಾಸವನ್ನು ಗೈಯುತ್ತಾ ಮಣಿರಥವನ್ನು ಏರಿಕೊಂಡು ಸೇನಾ ವಾಹಿನಿಯನ್ನು ಸೇರಿಸಿಕೊಂಡು ಹೊರಟು ನಿಂತಿದ್ದೀರಿ. ಯಾವ ತಮ್ಮಂದಿರದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಂಡಪ್ಪಳ ಚಿನ್ನದ ಉಯ್ಯಾಲ ತೂಗುವಂತಹ ದೃಶ್ಯವನ್ನು ಕಂಡರು. ಸರಿ, ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾದರೆ ನನ್ನ ಜೀವನ ಸಂಜೆ ಆಚೆಯಬೇಕೆಲ್ಲ ಶೇಲು ಬೆಟ್ಟವನಾಗಿದೆ. ಸರಿ, ಅದಕ್ಕಾಗಿ ಸಂಧಾನಕ್ಕಾಗಿ ಸುದ್ದಿಯನ್ನು ಕಲಿಸಿಕೊಟ್ಟಿದ್ದೇನೆ. ಸಂಧಾನ ವಿಫಲವಾಗಿ ಹೋಯ್ತು. ಸರಿಯೆಂದು ಫಲವನ್ನೇಸಿದರು. ಆ ಬಳಿಕ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದೆ. ಏನು ಮಾಡೋಣ? ಕಳಿಸಿಕೊಟ್ಟಂತಹ ಧೂಮ್ರಾಕ್ಷರನ್ನು ಧೂಮ್ರಾಕ್ಷರ ಅನಿವಾಗಿ ಹೋಯ್ತು. ತಮ್ಮಂದಿರ ಅಥವಾ ಗಂಡುಗಲಿ ಅಥವಾ ಚಂಡಮುಂಡರನ್ನು ಕಲಿಸಿಕೊಟ್ಟಿದೆ. ಚಂಡಮುಂಡರ ರುಂಡವನ್ನು ಚಂಡಿಕೆಯಾಗಿ ಚಂಡಮುಂಡರ ಹರಿದು ಹೋದರು. ಅವರ ಇಲ್ಲವೇ? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ಅರಕ್ಷಣೆ ಸೇರಿಸಬೇಕು. ನಾನಾಡುವ ಮಾತನ್ನು ಕೇಳಬೇಕು. ಖಂಡಿತವಾಗಿ ಧನುಜೇಶ ಕೇಳನ್ನ ಮಾತ, ಧನುಜೇಶ ಕೇಳನ್ನ ಮಾತ, ವಿಶಾಲವಾಗುವಂತಹ ವಿಶ್ವದಲ್ಲಿ ಕಾರಣ ಹಾಗೂ ಕಾರ್ಯ ಎನ್ನುವುದು ಎರಡಿದೆ. ಅವಿವೇಕಿಗಳು ಕೇವಲ ಕಾರ್ಯದ ಬಗ್ಗೆ ಮಾತ್ರ ಆಲೋಚಿಸ್ತಾರೆ. ಆದ್ರೆ ಪ್ರಾಚ್ಯರು ಹಾಗಲ್ಲ. ಕಾರ್ಯದ ಬಗ್ಗೆಯೂ ಕಾರಣದ ಬಗ್ಗೆಯೂ ಯೋಚಿಸ್ತಾರೆ. ಯಾವುದೇ ಕಾರ್ಯವಾಗಬೇಕಿದ್ರು ಕಾರಣ ಎನ್ನುವುದು ಪ್ರಧಾನವಾಗಿರ್ತದೆ. ಹಾಗಾಗಿ ಆ ಬಗ್ಗೆ ಆಲೋಚಿಸದೆ ಮುಂದೆ ಹೋಗೋದಿಲ್ಲ. ಅದಕ್ಕಾಗಿ ತಿಳಿದವರು ಹೇಳಿದ್ದು ಕಾರ್ಯ ಮಾಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಹೆಜ್ಜೆ ಇಡುವುದಕ್ಕಿಂತ ಮುಂಚಿತವಾಗಿ ಕಣ್ಣಿಡಬೇಕು ಎಂಬುದಾಗಿ. ಅದರ ಅರ್ಥ ಯಾವುದೇ ಕಾರ್ಯದ ಮುಂಚಿತವಾಗಿ ಕಾರಣ ಏನು ಎಂಬುದನ್ನು ಯೋಚಿಸಬೇಕು. ಆ ಕ್ಷಣದಲ್ಲಿ ಮುಂದುವರಿದಾಗ ಮಾತ್ರ ಸರಿಯಾದಂತಹ ಸತ್ಫಲವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತದೆ. ಈಗ ಪ್ರಭು, ನೀವೇ ಆಲೋಚಿಸಿ. ಯಾವುದು ಸಾಮಾನ್ಯದವರಲ್ಲ, ಬುದ್ಧಿವಂತರಾಗಿದ್ದೀರಿ, ವಿವೇಕಿಗಳಾಗಿದ್ದೀರಿ. ವ್ಯಕ್ತಿಯೊಬ್ಬ ಸಾಧಿಸಬೇಕಾದ ಸಾಧಿಸಬಹುದಾದಂತ
ಮಹಾ ಮೌಲ್ಯಗಳತ್ತ ಪೂರ್ಣ ವ್ಯಕ್ತಿತ್ವದ ಆವಿಷ್ಕಾರದತ್ತ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಎಷ್ಟು ಎತ್ತರಕ್ಕೆ ಏರಬೇಕು ಎಂಬುದಾಗಿ ಯೋಚಿಸಿದ್ದೀರೋ ಅಷ್ಟು ಎತ್ತರಕ್ಕೆ ಏರುವುದರ ಮುಖ್ಯವಾಗಿ ಅಸುರ ಪರಂಪರೆಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಏನು ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದೀರಿ. ಆ ಕಾರಣದಿಂದಲೇ ಇವತ್ತು ಯುವ ಪೀಳಿಗೆಯ ಹೃದಯದಲ್ಲಿ ಆರಾಧ್ಯ ಮೂರ್ತಿಯಾಗಿ ರಂಜಿಸ್ತಾ ಇರುವುದು. ನಿಮ್ಮನ್ನು ಹೊಗಳುವಾಗ ನಮಗೆಲ್ಲ ಅಭಿಮಾನವಾಗುತ್ತಾ ಬಂತು. ಪ್ರಪಂಚವನ್ನು ಗೆದ್ದವರು ಮಾರಾರಿಯ ಪರಮ ಭಕ್ತರಾಗಿದ್ದೀರಿ. ಆದ್ರೆ ಏನು ಮಾಡೋಣ, ಈ ವೇಳೆಗೆ ಮಾರನ ಕೆರದ ಊರಿಗೆ ಸಿಲುಕುವುದರೊಂದಿಗೆ ವಿಲವಿಲನೆ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಯೋಚಿಸುವಾಗ ನಮಗೆ ಅರ್ಥವಾಗುವುದು ದೊರೆ ದೈಹಿಕವಾಗಿ ತಾವು ದುರ್ಬಲರಾದದ್ದಲ್ಲ, ಮಾನಸಿಕವಾಗಿ ದುರ್ಬಲರಾಗ್ತಾ ಇದ್ದೀರಿ. ಮನಸ್ಸು ಎನ್ನುವುದು ಹುಚ್ಚೆತ್ತು ಕುಣಿಯುವ ಕುದುರೆ ಹಾಗೆ. ಹಾಗಾಗಿ ಅದರ ಇಚ್ಛೆಯಂತೆ ನಾವು ವ್ಯವಹರಿಸುವುದಕ್ಕೆ ಮುಂದಾದ್ರೆ ನಾವು ಮನಸ್ಸಿನ ದಾಸರಾಗ್ತೇವೆ ಹೊರತು ನಮಗೇನು ದೊರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಈ ವೇಳೆಗೆ ಹಾಗೆ ಆದದ್ದು. ಪ್ರಭು, ತಿರುಗಾಟದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ನೀವು ನೋಡಿದ್ದೀರಿ. ಆದ್ರೆ ಹೃದಯದಲ್ಲಿ ಪ್ರೇಮ, ಮನಸ್ಸಿನಲ್ಲಿ ಕಾಮ ಹುಟ್ಟಿದ್ದೇ ಇಲ್ಲ. ಅವರೆಲ್ಲ ಬಿಡು, ಈಗ ಬಯಸಿದ್ದೇನೆ. ಚಂಡ ಮುಂಡರ ತಿರುಗಾಟದಲ್ಲಿ ನೋಡಿದಂತಹ ತರುಣಿಯನ್ನು ಮದುವೆ ಆಗಬೇಕು ಎಂಬುದಾಗಿ ಬಯಸಿದ್ದೀರಲ್ಲ, ಆ ತರುಣಿಯ ಬಗ್ಗೆ ನಿಮಗೆ ಏನು ಗೊತ್ತಿದೆ ಪ್ರಭು? ನೀನು ಆಕೆಯ ಬಗ್ಗೆ ಹೇಳುದ? ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಅಲ್ವೇ? ಸಾಮಾನ್ಯ ತರುಣಿ ಅಲ್ಲ. ಕರುಣಿ ಅಲ್ಲ ಅವಳ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡದ್ದು ಅಲ್ಲವೇ ಅಲ್ಲ ಪ್ರಭು? ಯಾಕೆ ಅದು? ಈ ಪ್ರಪಂಚದಲ್ಲಿ ಪುರುಷ ಹಾಗೂ ಪ್ರಕೃತಿ ಎಂಬಂತ ಎರಡು ಶಕ್ತಿಗಳು. ಯಾವುದಾದ್ರು ಪುರುಷ ಶಕ್ತಿಯನ್ನು ವಿರೋಧಿಸುವುದಕ್ಕೆ ತಾವು ಸಮರ್ಥರು ಎಂಬುದನ್ನು ತೋರಿಸಿಕೊಟ್ಟಿದ್ದೀರಿ. ಆದ್ದರಿಂದಲೇ ಮೂರುಮೂರ್ತಿಗಳಾಗಲಿ, ಇಂದ್ರಾದಿ ಸುಮನಸರಾಗಲಿ ಅಥವಾ ಯಾವುದೇ ಒಂದು ಪುರುಷ ಶಕ್ತಿ ಆಗಲಿ ತಮ್ಮನ್ನು ವಿರೋಧಿಸುವುದಕ್ಕೆ ಈ ವೇಳೆಗೆ ಮುಂದೆ ಬರುವುದಿಲ್ಲ. ಹಾಗಿರುವಾಗ ಸಾಮಾನ್ಯ ತರುಣಿಯರ್ವಳು ಕದಂಬಾವನದಲ್ಲಿ ಇರುವುದರೊಂದಿಗೆ ಯುದ್ಧಕ್ಕೆ ಬಾ ಎಂಬುದಕ್ಕೆ ಆಹ್ವಾನ ಕೊಡುವುದಕ್ಕೆ ಸಾಧ್ಯವೇ? ಆಹ್ವಾನ ಬರ್ತದೆ ಎಂದಿದ್ದರೆ ಅಲ್ಲಿ ಏನೋ ಒಂದು ವಿಶೇಷತೆ ಇದೆ ಎನ್ನುವುದು ಅರ್ಥವಾಗಿ ಏನು ವಿಶೇಷತೆ ಏನು ಸಾಧ್ಯವಿಲ್ಲ. ಕೇವಲ ತರುಣಿ ಅಂತ ಭಾವಿಸಿತ್ತು. ಮತ್ತೆ ಆಕೆಗೆ ಅಪ್ಪ ಯಾರು, ಅಮ್ಮ ಯಾರು, ಕುಲ ಯಾವುದು, ಗೋತ್ರ ಯಾವುದು, ಅಮ್ಮನ ವಿಚಾರ ನನಗೆ ಎಲ್ಲಿಂದ ಬಂದದ್ದು, ಎಲ್ಲಿಗೆ ಹೋಗುವುದು ಏನಾದ್ರೂ ಗೊತ್ತಿದೆಯಾ? ಕಣ್ಣ ಮುಂಡರಲ್ಲಿ ಕೇಳಿದ್ದೀರಾ? ಬೇಡ, ಸುಗ್ರೀವ ವಿಚಾರಿಸಿದ್ದಾನ, ಯಾರೂ ಹೇಳಲಿಲ್ಲ. ಹಾಗಾದ್ರೆ ಇದಕ್ಕೇನು ಅರ್ಥ? ಯಾರಿಂದಲೂ ತಿಳಿಯುವುದಕ್ಕೆ ಅಸಾಧ್ಯವಾದಂತಹ ಶಕ್ತಿ ಅದು ಎನ್ನುವುದು ಸ್ಪಷ್ಟವಾಗ್ತದೆ. ಜ್ಞಾನದ ಮುಖ್ಯದ ಬಗ್ಗೆ ಆಲೋಚಿಸೋಣ. ಪ್ರಭು, ಪರಬ್ರಹ್ಮ ಎನ್ನುವುದೊಂದು ಪ್ರತ್ಯೇಕವಾಗಿ ಇದೆ. ಹಾಗಾಗಿ ಅದನ್ನು ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತಿಳಿಬೇಕೆನ್ನುವ ಉದ್ದೇಶದಿಂದ ಕೋಟಿ ಕೋಟಿ ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದ ಮುನಿಗಳಿಗೂ ಪ್ರಶ್ನಾತೀತವಾದ ಶಕ್ತಿಯಾಗಿ ಉಳಿದಿದೆ. ಅಂತಹ ಪರಬ್ರಹ್ಮವೇ ಜಗತ್ತಿನ ಧರ್ಮವನ್ನು ಉಳಿಸುವುದಕ್ಕೆ, ದುಷ್ಟರನ್ನು ನಾಶ ಮಾಡುವುದಕ್ಕೆ ಬೇಕಾದ ರೂಪವನ್ನು ಧಾರಣೆ ಮಾಡಿ ಇಳೆಯಲ್ಲಿ ಪ್ರಕಟವಾಗ್ತದೆ ಎಂಬಂತ ಸತ್ಯವನ್ನು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆ ಕಾರಣದಿಂದಲೇ ಮಹಾಮಾತೆ ಸುಮನಸರಿಗೆ ಕ್ಷೇಮವನ್ನು ಒದಗಿಸಬೇಕೆನ್ನುವ ಉದ್ದೇಶದಿಂದ ನಾರೀ ರೂಪದಿಂದ ಕದಂಬಾವನದಲ್ಲಿ ಪ್ರಕಟವಾದದ್ದು. ಹಾಗಾಗಿ ಮಹಾಮಾತೆಯನ್ನು ಕಾಮಿಸುವುದಕ್ಕೆ ಮುಂದಾದ್ರೆ ಈ ವೇಳೆಗೆ ನಮ್ಮ ಸರ್ವನಾಶವಾಗುವಲ್ಲಿ ಯಾವ ಅನುಮಾನವೂ ಇಲ್ಲ. ಪ್ರಭು, ದೇವಿಯನ್ನು ಕಂಡಾಗ
ಕೈ ಹಿಡಿದು ಮುನ್ನಡೆಸು ಎಂಬುದಾಗಿ ಪ್ರಾರ್ಥಿಸಬೇಕೇ ಹೊರತು ಕೈ ಹಿಡಿದು ಹಿಂದಿನಿಂದ ಸತಿಯಾಗಿ ಬಾ ಅಂತ ಕೇಳಬಾರದು. ಒಂದು ವೇಳೆ ಹಾಗೆ ಕೇಳಿದ್ರೆ ಕೇಳಿದವನು ಮಾತ್ರವಲ್ಲ ಅವನ ವಂಶದವರ ಸರ್ವನಾಶವಾಗ್ತದೆ. ಆದ್ದರಿಂದ ತರುಣಿಯ ಬಗ್ಗೆ ಸಾಕಷ್ಟು ಯೋಚಿಸಬೇಕು ಪ್ರಭು. ಆಮೇಲೆ ಕರೆತರುವಂತಹ ಪ್ರಯತ್ನವನ್ನು ಮಾಡಬೇಕಿತ್ತು. ನಾನು ಕೂಡ ಇಷ್ಟು ಛಲವನ್ನು ನೀಡಿದ್ದಕ್ಕೆ ಬಲವಾದ ಕಾರಣ ಉಂಟು. ಏನು? ಕಳಿಸಿಕೊಟ್ಟಂತ ಸುಗ್ರೀವನಲ್ಲಿ ಆಕೆ ಹೇಳಿದ್ದೇನು, ಬಾಲ್ಯದೊಳು ದೈದ ಪನವಂತೆ. ಹೌದಾ? ಅದು ಕೂಡ ಕತ್ತಿ ಕಾಲದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೆ ಅವರ ಕೊರಳಿಗೆ ಸುಮಮಾಲೆಯನ್ನಾಗುತ್ತೇನೆ ಎಂಬುದಾಗಿ ಮತ್ತೆ ಹೇಳಿದ್ದೇನು. ತುಂಬನಾಗಲ ತವತ್ತ ಶಬರಿಳಿದು ಬಂದರು. ಈ ಕುಂಬಿನಿಯಲ್ಲಿ ಬಿಡೇರಿ ಎಂಬುದಾಗಿ ಛಲವನ್ನು ಹಿಡಿದಿದ್ದಾರೆ. ಸರಿ, ಕಾಡಿನಂತ ಬಡ ಹುಡುಗಿಗೆ ಅಷ್ಟು ಛಲವಿರುವಾಗ 3 ಲೋಕವನ್ನೇ ಗೆದ್ದಂತ ಶುಂಭನಿಗೆ ಎಷ್ಟು ಛಲವಿರಬೇಕು. ಅದಕ್ಕೆ ನೋಡು ಯೋಚಿಸಬೇಕು. ಅದಕ್ಕೆ ಆಕೆಯನ್ನು ಕರೆತರುವುದಕ್ಕಾಗಿ ಆ ಧೂಮ್ರಲೋಚನನ್ನು ಕಳಿಸಿಕೊಟ್ಟವ ನಾನಿದ್ದೇನೆ. ಏನು ಧೂಮ್ರಲೋಚನ? ಉದ್ದೇಶದಿಂದಲೇ ಧೂಮ್ರಲೋಚನನ್ನು ಕಳುಹಿಸಿಕೊಟ್ಟದ್ದು. ಹಿಂದೆ ಬಂದನೆ ಹೋದವ ಸತ್ತು ಹೋಗಿದ್ದಾನೆ, ಅದು ಕೂಡ ಬೂದಿ ಆಗಿದ್ದಾನೆ. ಹುಂಕಾರ ಮಾತ್ರದಿಂದ ಸಾಯಿಸುವಂತ ಸಾಮರ್ಥ್ಯ ಇದೆ ಅಂತ ತೋರಿಸಿಕೊಟ್ಟದ್ದು. ಪ್ರಭು, ಸಾಯಿಸುವುದು ದೊಡ್ಡ ವಿಷಯವಲ್ಲ. ನಾವು ಅದೆಷ್ಟೋ ಮಂದಿಯ ಆಯುಧವನ್ನು ಪ್ರಯೋಗಿಸುವುದರ ಮುಖ್ಯವಾಗಿ ಬಲವನ್ನು ಪ್ರಯೋಗಿಸಿ ಸಾಯಿಸಿದ್ದೇವೆ. ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಬದುಕಿಸುವುದಕ್ಕೆ ಸಾಧ್ಯವಾಗಿಲ್ಲ. ಒಂದು ವೇಳೆ ಅಂತಹ ಸಾಮರ್ಥ್ಯ ಉಂಟು ಎಂದಾದ್ರೆ ಇಷ್ಟರವರೆಗೆ ನಮ್ಮಿಂದ ದೂರವಾಗಿರುವಂತಹ ಅಸುರರು ಜೈಮೀನನ್ನು ಸೇರಿದ ಕ್ಷಣ ಅವರನ್ನು ಮತ್ತೊಮ್ಮೆ ಕರೆತರಬೇಕು. ಆ ಸಾಮರ್ಥ್ಯ ನಮಗಿಲ್ಲ ಎಂದಾದ್ರೆ ಆ ಶಕ್ತಿ ಎತ್ತರಕ್ಕೆ ನಾವು ಏರಲಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಸಣ್ಣ ಮುಂಡರು ಹೋದರು. ಬ್ರಹ್ಮದೇವನಿಂದ ವರ ಉಂಟವರಿಗೆ ಬ್ರಹ್ಮಚರ್ಯ ಎಲ್ಲಿವರೆಗೆ ಪಾಲಿಸಲ್ಪಡ್ತದೋ ಅಲ್ಲಿವರೆಗೆ ಮರಣವೇ ಇಲ್ಲ ಎಂದಿದ್ದರೆ, ಹಾಗಾದ್ರೆ ಬ್ರಹ್ಮಚರ್ಯ ಎನ್ನುವುದು ನಷ್ಟವಾಗುವುದು ಹೇಗೆ? ಮನೋದೌರ್ಬಲ್ಯವನ್ನು ಹೊಂದಿದಾಗ ಆ ಮನಸ್ಸನ್ನು ತನ್ನ ತರುವಂತಹ ಹತೋಟಿಯಲ್ಲಿರಿಸುವುದರ ಮುಖ್ಯವಾಗಿ ಪ್ರಪಂಚವನ್ನು ಗೆದ್ದಂತಹ ಚಂಡ ಮುಂಡರ ರುಂಡವನ್ನು ಚೆಂಡಾಡುವುದರೊಂದಿಗೆ ತಾನು ಸಮರ್ಥಳು ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಆ ಕಾರಣದಿಂದ ನಮಗೆ ಅರ್ಥವಾಗುತ್ತಾ ಆಕೆ ಸಾಮಾನ್ಯ ತರುಣಿಯಲ್ಲ, ಜಗನ್ಮಾತೆ ಎನ್ನುವಲ್ಲಿ ಹೋದಂತಹ ಸುಗ್ರೀವನೇ ಬಂದು ಹೇಳಿದ್ದಾನೆ. ಗಳಿಗೆ ಗಳಿಗೆಗೆ ಬೇರೆ ಬೇರೆ ರೂಪದಲ್ಲಿ ಪ್ರಕಟವಾಗುವುದರ ಮುಖ್ಯವಾಗಿ ಬದುಕಿಸುವುದಕ್ಕೂ ಸಾಯಿಸುವುದಕ್ಕೂ ಆಕೆ ಸಮರ್ಥಳು ಎಂಬುದಾಗಿ ಇದರಿಂದ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಆಕೆಯನ್ನು ಕೆಣಕುವುದಕ್ಕೆ ಹೋದ್ರೆ ನಮಗೆ ಬದುಕುವುದಿಲ್ಲ ಎಂಬುದಾಗಿ. ಪ್ರಭು, ಪ್ರಪಂಚವನ್ನು ನೋಡುವಾಗ ಅದು ಸುಂದರವಾಗಿ ಕಾಣಬೇಕಿದ್ರೆ ಪ್ರಪಂಚ ಸುಂದರವಿದೆಯೋ ಇಲ್ವೋ ಎನ್ನುವುದು ಮುಖ್ಯವಲ್ಲ, ನೋಡುವ ಕಣ್ಣೆಷ್ಟು ಸರಿಯಾಗಿದೆ ಎನ್ನುವುದು ಮುಖ್ಯವಾಗಿರ್ತದೆ. ಒಂದು ಮಾತು ಹೇಳುತ್ತೇನೆ, ಮಾವಿನ ಮರದಲ್ಲಿರುವಂತಹ ಗಿಳಿ ಹಾಗೂ ಕಾಗೆ ಎರಡೂ ಕೂಡ ಒಂದೇ ಮರದಲ್ಲಿದ್ರು ಗಿಳಿಯ ಕಣ್ಣಿಗೆ ಕಾಣೋದು ಮರದಲ್ಲಿರುವಂತಹ ಚಿಗುರು, ಆಮೇಲೆ ಹೂವು, ಆಮೇಲೆ ಹಣ್ಣು. ಆದ್ರೆ ಕಾಗೆ ಕಣ್ಣಿಗೆ ಅದು ಕಾಣುವುದಿಲ್ಲ, ಹುಳುವೋ ಹುಪ್ಪಟೆಯೋ ಅಥವಾ ಕೊಳಕೋ ಇತ್ಯಾದಿಗಳು. ಹಾಗಾಗಿ ಇರುವಂತಹ ಮರ ಒಂದೇ, ನೋಡುವಂತ ಕಣ್ಣುಗಳು ಮಾತ್ರ ಬೇರೆ ಬೇರೆ. ಆ ಕಾರಣದಿಂದ ಪ್ರಪಂಚ ಸುಂದರವಾಗಿದೆ ಎಂಬುದನ್ನು ನಾವು ಕೂಡ ನೋಡುವುದರೊಂದಿಗೆ ಜಗನ್ಮಾತೆ ಇನ್ನಷ್ಟು ಸೌಂದರ್ಯಯುಕ್ತವಾಗಿ ಅದನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಬಂದದ್ದು. ನಾವು ಸಾಕಷ್ಟು ಹಾಳು ಮಾಡಿದ್ದೇವೆ, ಇನ್ನು ಹಾಳು ಮಾಡುವುದು ಬೇಡ ಪ್ರಭು. ಆ ಕಾರಣದಿಂದ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬೇಕು ನನಗೆ. ಮನದ ಮುಖತೆಯ ಬಿಡು, ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಕೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ
ವರದ ತರದಲ್ಲಿ ಪಡೆದು ಸುಖವನು ಬಾಳುವುದೆನುದಲಿ ನುಡಿದ ನೀತಿಯನು ಬಿಡುವರದ ಮೂರ್ಖತೆಯ ಮೂರ್ಖ ಅಂತ ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ ನನಗೆ. ಯಾರಿಗೆ? ನನಗೆ. ಯಾರನ್ನು? ನಿಮ್ಮ. ಯಾಕೆ? ಕಾರಣ ಉಂಟು. ಅಷ್ಟು ಮೂರ್ಖತನ ಏನು ಮಾಡಿದ್ದೇನೆ ನಾನು? ಅಯ್ಯೋ, ನೀವು ಮೂರ್ಖರಲ್ಲ. ಮತ್ತೇನು? ಹಾಗಂತಲ್ಲ, ಮನಸ್ಸಿನಲ್ಲಿ ಮೂರ್ಖತ್ವ ಎನ್ನುವುದಿದ್ರೆ ಹಾ. ಅದನ್ನು ದೂರ ಮಾಡಬೇಕು ಎಂಬುದಕ್ಕೆ ಯಾವುದದು? ಬೇರೆ ಏನಲ್ಲ, ಕೇವಲ ನಿಮ್ಮ ಬಗ್ಗೆ ನೀವು ಯೋಚಿಸಿದ್ರೆ ಸಾಕಾಗುವುದಿಲ್ಲ. ಈ ಮದುವೆ ಎನ್ನುವುದು ನಮ್ಮ ಜೀವನಕ್ಕೆ ಪೂರಕವಾಗಿರ್ಬೇಕೇ ಹೊರತು ಮಾರಕವಾಗಬಾರದು. ಆದ್ದರಿಂದ ಮದುವೆ ಆಗಬೇಕು ಎಂದಿದ್ರೆ ಪ್ರಪಂಚದಲ್ಲಿ ಬೇರೆ ತರುಣಿಯರಿದ್ದರೆ ಅವರನ್ನ ಕರ್ಕೊಂಡು ಬಂದು ನಿಮಗೆ ಮದುವೆ ಮಾಡುವುದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಬೇಡ ಕದಂಬ ಕಾಮಿನಿಯೇ ಬೇಕು ಎಂಬಂತ ಭಾವ ನಿಮಗಿದ್ದರೆ ಕೇವಲ ಶಕ್ತಿಯಿಂದ ಉಳಿಸುವುದಕ್ಕಾಗುವುದಿಲ್ಲ, ಭಕ್ತಿಯಿಂದ ಉಳಿಸಬೇಕು. ದೊರೆಯೇ, ಪ್ರಪಂಚದಲ್ಲಿ ಸವಿ ಮಾತು ಮತ್ತು ಕಿವಿ ಮಾತು ಎರಡು. ಸವಿ ಮಾತನ್ನು ಕಿವಿಯಲ್ಲಿ ಹೇಳೋದು, ಕಿವಿ ಮಾತನ್ನು ಎಲ್ಲರ ಮುಂದೆ ಹೇಳೋದು, ಇದು ಸರಿಯಲ್ಲ. ಕಿವಿ ಮಾತನ್ನು ಕಿವಿಯಲ್ಲೇ ಹೇಳಬೇಕು. ಆ ಕಾರಣದಿಂದ ಏಕಮುಖ ತೀರ್ಮಾನದಿಂದ ಹೇಳುತ್ತೇನೆ, ಜಗನ್ಮಾತೆಯನ್ನು ಆರಾಧಿಸೋಣ. ವನಜ ಭಾವ ಕೊಟ್ಟಂತ ವರದ ಬಲ ನಿಮಗೆ ಬೇಕಾದಷ್ಟು ಉಂಟು. ಅದನ್ನು ಪಡೆದರ ಮುಖ್ಯವಾಗಿ ಹಸುರ ಕುಲೋದ್ಧಾರಕರಾಗಿ ಮತ್ತೆ ಮುಂದುವರಿಬೇಕು ಎಂಬುದಾಗಿ ನನ್ನ ಜಾಗ್ರತೆ ಪಾಪಿ. ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದೇ ಹೆಚ್ಚಿದೆ. ತಪ್ಪಾಯ್ತು. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟನ್ನೇ ಹೇಳುತ್ತಾನೆ ಎನ್ನುವಂತ ಭಾವ. ಹೌದಲ್ವ? ನಿನ್ನ ಈ ಕಟ್ಟು ಕಥೆ ಎಲ್ಲ ಯಾರಿಗೆ ಬೇಕು? ನಿನ್ನ ವೇದ ಪುರಾಣ ಈ ಕಥೆಗಳೆಲ್ಲ ಬರೀ ವ್ಯಥೆಗಳಾಗಿ ಹೋಯ್ತು. ಇದೆಲ್ಲಿ ಅದು ಸಣ್ಣ ಮಕ್ಕಳನ್ನು ಕರೆದು ಅವರಿಗೆ ನಿನ್ನ ಈ ಕಟ್ಟು ಕಥೆಗಳನ್ನು ಹೇಳಬೇಕು. ಮತ್ತೆ ನನ್ನ ಯೋಗ್ಯತೆ ಏನೆಂದು ತಿಳಿದು ಈ ಪ್ರಪಂಚದಲ್ಲಿ ನಾನು ಗಂಡುಗಲಿಯಾಗಿ ಹುಟ್ಟಿದವನು. ಹೌದು, ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರುತ್ತೇನೆ, ಗಂಡುಗಲಿಯಾಗಿ ಸಾಯುತ್ತೇನೆ. ಛಲವನ್ನು ಯಾವತ್ತು ಬಿಡುವ ನಾನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವರ ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಮೂರು ಲೋಕಾಧೀಶರಾದಂತ ತುಂಬಾ ಹೆದರಿ ಸುಮ್ಮನೆ ಬಳಸಿಕೊಂಡೆಯ ರಕ್ತ ಬೀಜ ನಿನ್ನ ನಮ್ಮ ವಂಶದಲ್ಲಿ ಹುಟ್ಟುಬಾರ್ದಿತ್ತು. ಹುಟ್ಟಿದ್ದೆ ಬರೀ ರಕ್ತವಾಗಿ ಹೋಯ್ತು. ಶಿವಮೊಗ್ಗರ ಜೊತೆಯಲ್ಲಿ ಜಂಬುಕ ಹುಟ್ಟಿದಂತ ನನ್ನ ಯೋಗ್ಯತೆ ಏನೆಂದು ತಿಳಿದುಕೊಂಡಿದ್ದಿ? ದೇವತೆಗಳ ಪಂಚೆಯಲ್ಲಿ ಕುಳಿತು ಅವಿಶ್ವಾಸ ಸ್ವೀಕರಿಸುವಂತ ಯೋಗ್ಯತೆ ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ನಿನ್ನ ಮಾತಿನ ಅರ್ಥ ಏನು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗೆ ಸಾಯುತ್ತೇನೆ ಎನ್ನುವಂತ ಭಯ ನಿನಗೆ. ಸಾಯಬಾರದು. ನಿನಗೆ ಇದು ಭಯ ಇರುವುದು ಅದೇ ಸಾಯುತ್ತೇನೆ ಎಂಬುದಾಗಿ. ಅದಕ್ಕಾಗಿ ನಿನ್ನಲ್ಲಿ ಹೇಳು. ಅಂತ ಭಯ ನಿನ್ನಲ್ಲಿ ಉಂಟೆಂತ ಆದ್ರೆ ನೀನೊಂದು ಕೆಲಸ ಮಾಡು. ಕೈಗೆ ಬಲೆಯನ್ನು ತೊಡು, ಸೀರೆ ನಡು,
ಎಂಬುದಾಗಿ ಆಹ್ವಾನವನ್ನು ಕೊಡುತ್ತೇನೆ. ಭಾರತದ ಧರಣಿ ಹೇಳುತ್ತಂತ ಸಾಮರ್ಥ್ಯ ಇದೆ ಅಂತ ತೋರಿಸಿಕೊಡಬೇಕ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಳ್ಳಿ. ಮೆರೆಯುತ್ತಿರುವವನದಲ್ಲಿ ಕಂಡು ಒಡೆಯನ ಮನ ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಆಗುವುದಿಲ್ಲ ಎಂದಾದ ಮೇಲೆ ಇಲ್ಲಿ ಪ್ರಯತ್ನಿಸುವುದಲ್ಲ, ಇನ್ನೇನಿದ್ದರೂ ಅಲ್ಲಿಯೇ ನಮ್ಮಂತಾಗುವಂತಹ ಪ್ರಯತ್ನ. ಅದಕ್ಕೆ ಬೇಕಾಗಿ ಹೋಗುವಾಗ ಪೂರ್ವ ಸಿದ್ಧತೆ ಎನ್ನುವುದು ಬೇಕಾಗ್ತದೆ. ಅದಕ್ಕಾಗಿಯೇ ಅನಘ ಸೇನೆಯನ್ನು ಸೇರಿಸಿಕೊಂಡಿದ್ದೇನೆ. ಮಣಿರಥ ಆಯುಧಗಳು ನಮಗೆ ಅಗತ್ಯ ಉಂಟು. ಹಾಗಂತಲೇ ಇದೆಲ್ಲ ಯುದ್ಧಕ್ಕೆ ಒಂದು ವೇಳೆ ಒಲಿದು ಬರುವುದಿದ್ರೆ ಕರೆದುಕೊಂಡು ಬರುವುದಕ್ಕೆ ಬೇಕಾದ ಸಿದ್ಧತೆ ಬೇಕಲ್ವಿ? ಅದಕ್ಕೆ ಬೇಕಾಗಿ ದಿವ್ಯವಾಗಿರುವಂತಹ ರಥ, ಅದರ ಜೊತೆಯಲ್ಲಿ ಚಿನ್ನದ ಅಂದಣ ತೆಗೆದು ಕೊಡುವುದಕ್ಕೆ ನಾನೇ ಸಿದ್ಧನಾಗಿದ್ದೇನೆ. ಇದನ್ನೆಲ್ಲವನ್ನು ಹಿಡಿದುಕೊಂಡು ನೇರವಾಗಿ ಕದಂಬಾವನದ ಅಡೆಗೆ ನಡೆಯುತ್ತೇನೆ. ಕದಂಬಾವನವನ್ನು ಪ್ರವೇಶ ಮಾಡಿ ಬಂದಾಗ ಯಾರಿಗಾದ್ರೂ ಆತ್ಮಾನಂದವಾಗಲೇಬೇಕು. ಯಾಕೆಂದರೆ ದೇವತೆಗಳು ನಿತ್ಯ ಸಂಚಾರ ಮಾಡ್ತಿರುವಂತಹ ದಿವ್ಯವನ ಪುಣ್ಯಕ್ಷೇತ್ರ ಅಂತ ಇದಕ್ಕೆ ಹೇಳುವುದು. ರಾಕ್ಷಸರ ಪ್ರವೇಶವಾದ ಮೇಲೆ ದೇವತೆಗಳು ಈ ಕಡೆಗೆ ಬರುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಆಮೇಲೆ ರಾಕ್ಷಸರ ಸಂಚಾರ ಕ್ಷೇತ್ರ ಇದಾಯಿತು. ಕತ್ತಲೆಯಿಂದ ಕೂಡಿರುವಂತಹ ಈ ಪ್ರದೇಶ ಇಂದು ಎಲ್ಲಿ ನೋಡಿದ್ರು ಬೆಳಕು ಕಾಣುತ್ತಾ ಉಂಟು. ಯಾಕೆ ಹೀಗಾಗುತ್ತಾ ಇದೆ? ನಡು ಮಧ್ಯಾಹ್ನದ ಹೊತ್ತಾದ್ರೂ ಸೂರ್ಯ ರಶ್ಮಿ ಒಳ ಪ್ರವೇಶ ಮಾಡೋದಕ್ಕೆ ಅಸಾಧ್ಯವಾಗಿರುವಂತಹ ಘೋರ ಕಾಡು. ಆದ್ರೂ ಈ ವೇಳೆಗೆ ಬೆಳಕಿದೆ ಎಂದಿದ್ರೆ ಇದಕ್ಕೆಲ್ಲ ಕಾರಣ ತರುಣಿಯೇ ಆಗಿರ್ಬೇಕು. ಹಾಗಾದ್ರೆ ಬೆಳಕಿನ ಮೂಲವನ್ನು ಹುಡುಕಬೇಕು ಎಂದು ಏನಿದು ಧೂಮ್ರಾಕ್ಷ ಸತ್ತ ಬಿದ್ದಂತಹ ದೃಶ್ಯ, ಬೂದಿಯ ರಾಶಿ ಕಾಣುತ್ತಾ ಉಂಟು. ಈ ಕಡೆಗೆ ನೋಡಿದ್ರೆ ಅದು ಚಂಡಮುಂಡರನ್ನು ರುಂಡವನ್ನು ಚೆಂಡಾಡುವುದರ ಮುಖ್ಯವಾಗಿ ತಾನೇನು ಎಂಬುದನ್ನು ತೋರಿಸಿಕೊಟ್ಟಂತ ದೃಶ್ಯ ಮತ್ತೆ ಮತ್ತೆ ಕಣ್ಣಿಗೆ ಕಾಣುವ ಹಾಗುಂಟು. ಹಾಗಾದ್ರೆ ಇದೆಲ್ಲ ಆಕೆಗೆ ವಿರುದ್ಧವಾಗಿ ವರ್ತಿಸಿದವರ ಸ್ಥಿತಿ. ಆದ್ರೆ ನಾನು ಹಾಗಲ್ಲ, ಭಕ್ತಿಯಿಂದ ಆಕೆಯನ್ನು ಆರಾಧಿಸಬೇಕು. ಹಾಗಾದ್ರೆ ಮೂಲಕ್ಷೇತ್ರ ಎಲ್ಲಿ ಹುಡುಕಬೇಕು ನಡೆಯುತ್ತೇನೆ. ನೋಡಿದನು ಕಲಿರಕ್ತ ಬೀಜನು, ನೋಡಿದನು ಕಲಿರಕ್ತ ಬೀಜನು, ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು, ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿದಾಯ್ತೆ, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿದಾಯ್ತೆ, ಮಾಡಲಿನೇನ ಕಟ ಶುಂಭನ ಕೂಡೆ ಭಾಷೆಯ ಹೊರೆದು ಬಂದಿಹೆ, ಮಾಡಲಿನೇನ ಕಟ ಶುಂಭನ ಕೂಡೆ ಭಾಷೆಯ ಹೊರೆದು ಬಂದಿಹೆ, ಕೇಳು ಇವಳು ಬಂಧ, ಕೇಳು ಇವಳು ಬಂಧ, ಆದರೂ ನುಡಿಸಿದ ಬೆನೆನುದ ನೋಡಿದನು ಪಾಡಿದನು, ನುಡಿಸಿದ ಬೆನೆನುದ ನೋಡಿದನು ಕಲಿರಕ್ತ ಬೀಜನು. ಜಯ 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 ಜಯ. ದೃಷ್ಟಿ ಸ್ಥಿತಿ ವಿನಾಶನೆ ಶಕ್ತಿಭೂತ ಸನಾತನೆ ಗುಣಶ್ರಯ ಗುಣಮಯಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ನೋಡಿದೆ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಆಹಾ, ಎಂತಹ ಸೌಂದರ್ಯ ರಾಶಿ! ಜಗನ್ಮಾತೆಯನ್ನು ಕಾಣಬೇಕು ಎಂಬುದಾಗಿ ಬಯಕೆಯಿಂದ ಮುಂದುವರಿದಂತ ಒಬ್ಬ ವ್ಯಕ್ತಿಗೆ ಇಂತಹ ದಿವ್ಯ ಸಂದರ್ಶನವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ರಕ್ತಬೀಜನ ಯಾವುದೋ ಜನ್ಮದ ಪುಣ್ಯ ವಿಶೇಷತೆಯಿಂದ ಮಹಾಮಾತೆಯನ್ನು ಕಾಣುವಂತಹ ಭಾಗ್ಯ ಬಂದು ಇಂದು
ನನ್ನ ಪಾಲಿಗೆ ಪ್ರಾಪ್ತಿಯಾಗಿದೆ. ಆಹಾ, ಆಕೆ ಮುಖವನ್ನು ನೋಡಿ ಅರ್ಥವಾಗ್ತದೆ. ದಿವ್ಯ ತೇಜಸ್ಸು ಎದ್ದು ಕಾಣುತ್ತಾ ಉಂಟು. ಕಂಗಳಲ್ಲಿ ಸೂರ್ಯ ಚಂದ್ರನ ತೇಜಸ್ಸು ಕಾಣುತ್ತಾ ಉಂಟು. ಹಣೆಯಲ್ಲಿ ಪ್ರಳಯಾಗ್ನಿ ರಂಜಿಸ್ತಾ ಉಂಟು. 3 ಮೂರ್ತಿಗಳ ಸಾನ್ನಿಧ್ಯ ಉಂಟು. ಇಂದ್ರಾದಿ ಸುಮನಸರೆಲ್ಲರೂ ಇಲ್ಲಿ ಬಂದು ಸ್ತುತಿಗೈಯುತ್ತಿರುವಂತಹ ದೃಶ್ಯವನ್ನು ನೋಡುತ್ತಾ ಇದ್ದೇನೆ. ಗ್ರಹ ತಾರಾ ಮಂಡಲವೇ ಈಕೆಯನ್ನು ಅನುಸರಿಸುವುದರ ಮುಖ್ಯವಾಗಿ ಪಂಚಭೂತಗಳು ಓಂಕಾರವನ್ನು ಹಾಡುವುದರು. ಈಕೆ ಮನಸ್ಸನ್ನು ತೃಪ್ತಿಪಡಿಸುವುದಕ್ಕೆ ಮುಂದಾಗುತ್ತಾ ಉಂಟು. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ 3 ಕಾರ್ಯವನ್ನು ಬಿಟ್ಟು ಇನ್ನೆರಡು ಕಾರ್ಯ, ಅನುಗ್ರಹ ಹಾಗೂ ತಿರೋಧಾನ, ಇವೆಲ್ಲವೂ ಇಲ್ಲಿ ನಡೆಯುತ್ತಾ ಉಂಟು. ಪ್ರಪಂಚದ ಸೃಷ್ಟಿ ಆಗ್ತದೆ, ನಾಶವಾಗ್ತದೆ, ಎಲ್ಲವೂ ಈಕೆಯಿಂದಲೇ ಎನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದ್ದಾಳೆ. ಇಂತಹ ದಿವ್ಯ ರೂಪವನ್ನು ಕಂಡಾಗ ಆರಾಧಿಸಬೇಕೆನ್ನುವುದು ಆಸೆ ಅಧಿಕವಾಗುತ್ತಾ ಉಂಟು. ಆ ಕಾರಣಕ್ಕಾಗಿ ನೋಡಿದ ಅಕ್ಷಣವೇ ಕರೆಗಳು ಜೋಡಿಸಲ್ಪಟ್ಟಿತು, ಬೆನ್ನು ಬಾಗಿಸಲ್ಪಟ್ಟಿತು, ತಲೆ ತಗ್ಗಿಸಲ್ಪಟ್ಟಿತು. ತನಗರಿವಿಲ್ಲದೆ ತನ್ನ ನಾಲಿಗೆಯಿಂದ ದೇವಿ ಸ್ತುತಿ ಹೊರ ಬಂತು. ಆ ಮುಖೇನವಾಗಿ ನಾನಿಂದು ಆನಂದ ತುಂದಿಲನಾಗಿದ್ದೇನೆ, ಪುಳಕಿತಾನಂದ ಗಾತ್ರನಾಗಿದ್ದೇನೆ. ಸಂತೋಷವಾಯಿತು. ಹಾಗಂತಲೇ ಈ ಸಂತೋಷವನ್ನು ಅನುಭವಿಸಿದ ಕಾಲವನ್ನು ಕಳೆಯುವುದಕ್ಕಾಗುವುದಿಲ್ಲ. ಒಡೆಯನಿಂದ ಆಜ್ಞೆಯನ್ನು ಪಡೆದು ಬಂದಿದ್ದೇನೆ. ಕರೆ ತರುವ ಪ್ರಯತ್ನವನ್ನು ಮಾಡಬೇಕಾ ಬೇಡವಾ? ಒಂದು ವೇಳೆ ಮುಂದುವರಿದೆ ಇದ್ದಿದ್ರೆ ನನಗಂತಲ್ಲ, ನನ್ನವರಿಗೆಲ್ಲರಿಗೂ ಕೇಡು ಎನ್ನುವುದು ಕಟ್ಟಿಟ್ಟ ಬಂತು. ಹಾಗಂತಲೇ ಸತ್ಯ ವಿಷಯ ಗೊತ್ತಾಗಿದೆ ಎನ್ನುವ ಕಾರಣಕ್ಕಾಗಿ ಹೋಗುವುದಕ್ಕಾಗುವುದಿಲ್ಲ. ಮಾತನಾಡುವ ಪ್ರಯತ್ನ ಮಾಡಬೇಕು, ಮಾತನಾಡಿಸ್ತೇನೆ.